ಏನೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಒಂದು ಗಳಿಗೆ ಮುಖ ತೋರಿಸಿ ಬರ್ತೇನೆ ಅಂತ ಹೋಗೋದು ಬೇಡ. ಇಡೀ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪರಸ್ಪರ ಈ ಗ್ರಾಮದ ಈ ಭಾಗದ ಎಲ್ಲರೂ ನಾವು ಜೊತೆಯಾಗಿ ಇರ್ತಾ ಇದ್ದೀವಿ. ಮಕ್ಕಳ ವಿದ್ಯಾಭ್ಯಾಸ ಸಂದರ್ಭದಲ್ಲಿ ಸಾಮಾಜಿಕವಾಗಿ ಅವ್ರಿಗೆ ಏನು ತೊಂದರೆ ಇದೆ, ಮಾತಾಡ್ತಾ ಇದ್ದಾರಾ ಅಥವಾ ಯಾವ ರೀತಿ ಕಲಿತಾರೆ, ಯಾವ ರೀತಿ ಅವರ ಆಟಿಟ್ಯೂಡ್ ಇದೆ, ಅವರ ಬಿಹೇವಿಯರ್ ಇದೆ, ಅದನ್ನು ಪರಸ್ಪರ ಬೆರೆತಾಗ ಕಲಿತಾಗ ಅದನ್ನು ಹಂಚಿಕೊಂಡಾಗ ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಲಿಕ್ಕೆ ಸಾಧ್ಯ. ಅದು ಬಿಟ್ಟು ನಾನು ನನ್ನ ಮನೆ ಅಂತ ಹೇಳುವಂಥ ವಿಚಾರ ಇದ್ದರೆ ಬಹುಶಃ ಆ ಮನೆಯ ಮಕ್ಕಳ ಜೀವನ ಮುಂದೆ ಕಷ್ಟ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಹಬಾಳ್ವೆಯಿಂದ ಜೊತೆಯಾಗಿ ಕನಿಷ್ಠ ಈ ಶಾರದಾ ಮಾತೆಯ 7ನೇ ವರ್ಷದ ಭೋಜನ ಕಾರ್ಯಕ್ರಮದಲ್ಲಿ ಮತ್ತು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ. ನಿಮಗೆಲ್ಲರಿಗೂ ವಂದಿಸ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ವೇದಿಕೆಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಜವಾನ್ ಜೈ ಕಿಸಾನ್. ಮದಿಪುರ ಸಂದಾಯಿತ ಮತ್ತು ಶ್ರೀ ರವಿಕಿರಣ್ ಪುಣಚ್ಚ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ರೈತ ಸಂಘ ಪಕ್ಕ ಹಸಿರು ಸೇನೆದ ಇರೆಗೆ ಬುಡಬುಡದ ಸಂಘದ ಸಂದಾಯಿತ ಮತ್ತದ್ದು ರೋಟರಿ ಕ್ಲಬ್ ಲೋರಿಟಾ ಹಿಲ್ಸ್ ನೆತ್ತ ಶ್ರೀ ವಿಜಯ್ ಫರ್ನಾಂಡಿಸ್ ಇರು ರಟ್ ಮದಿಪುರ ಬರೋಡು ಬಂದಿಲ್ಲ. ಏಳನೇ ವರ್ಷದ ಸಾರ್ವಜನಿಕ ಶಾರದೋತ್ಸವ ಸಿದ್ದಗಟ್ಟೆ ಇದರ கவுண்டர்டு பொறுப்பேரு அல்ப பத்தது நிக்கலா புதாரண பட்டது கேர்ಲೆ ಶಂಕ ಪಕ್ಕ ಜಾಗಟದ ಐಕೆ ಕಾಣಿಕೆ ಪಾಡ್ದು ಆಜಿ ಸಾರತ್ತ 400 ರೂಪಾಯಿ ಸಂಗ್ರಹ ತನಿಗೆ ಒಂಜಿ ಬಾಲ್ಯದ ಚಿಕಿತ್ಸೆಗೆ ಅಟ್ಲು ಬೆಟ್ಟಿಪ್ಪು ಸುಧಾಕರ್ ಶೆಟ್ರಿಪ್ಪು ನಮ್ಮ ಶಿವಾನಂದ ರೈಕುಲಿಪ್ಪು ದಾಮೋದರ್ ಪೂಜಾರ್ಲಿಪ್ಪು ಪ್ರತಿ ಒಂಜಿ ನಮ್ಮ ನಾಡೊಂದು ಪೋಟ ಇಡೀ ನಮ್ಮ ಸಮಿತಿದ 100 ಜನ ಸ್ವಯಂ